ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ತಮ್ಮ 14ನೇ ದಾಖಲೆಯ ಬಜೆಟ್ ಅನ್ನು ಮಂಡಿಸಿದ್ದಾರೆ. ಈ ಬಗ್ಗೆ ಪ್ರತಿಕ್ರಿಯೆ ನೀಡಿರುವಂತಹ ಮಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಶಾಸಕ ವೇದವ್ಯಾಸ್ ಕಾಮತ್ ಅವರು ಈ ಬಜೆಟ್ ನೋಡಿದಾಗ ಇದು ಕಾಂಗ್ರೆಸ್ ಪಕ್ಷದ ರಾಜಕೀಯ ಭಾಷಣದ ರೀತಿಯಲ್ಲಿ ಇದೆ. 114 ಪೇಜ್ನಲ್ಲಿದ್ದಂತಹ ಅಂಶಗಳನ್ನು ನೋಡಿದಾಗ ಕೇಂದ್ರ ಸರ್ಕಾರದ ನರೇಂದ್ರ ಮೋದಿ ಕೊಟ್ಟಿಲ್ಲ, ಬಿಜೆಪಿ ಸರ್ಕಾರ ಮಾಡಿಲ್ಲ, ನನಗೂ ಮಾಡಲಿಕ್ಕೆ ಆಗಲ್ಲ ಎನ್ನುವ ವಿಚಾರವನ್ನು ವರ್ಣಿಸಿದ ರೀತಿಯಲ್ಲಿ ಇದೆ ಎಂದು ಕಾಮತ್ ಹೇಳಿದ್ದಾರೆ. ಗೌರವಾನ್ವಿತ ಮುಖ್ಯಮಂತ್ರಿಗಳಾಗಿರುವಂಥ ಸಿದ್ದರಾಮಯ್ಯ ಅವರು 13 ಬಾರಿ ಬಜೆಟ್ ಮಂಡಿಸಿ ಅನುಭವ ಇರುವಂಥ ವ್ಯಕ್ತಿ. ಎಲ್ಲ ರೀತಿಯ ದೊಡ್ಡ ದೊಡ್ಡ ಯೋಜನೆಗಳೊಂದಿಗೆ ಕರ್ನಾಟಕದ ಸಮಗ್ರ ಅಭಿವೃದ್ಧಿಯ ಚಿಂತನೆಯನ್ನು ಇಟ್ಟುಕೊಂಡು ಬಜೆಟನ್ನು ಮಂಡಿಸ್ತಾರೆ ಅಂತೇಳುವಂಥ ರೀತಿಯ ಕಲ್ಪನೆ ನಮ್ಮ ಮನಸ್ಸಿನಲ್ಲಿತ್ತು. ಆದರೆ ಇವತ್ತು ಅವರು ಮಂಡಿಸಿರುವಂಥ ಬಜೆಟನ್ನು ನೋಡಿದರೆ ಸರಿಸುಮಾರು 114 ಪೇಜಿನ ಬಜೆಟನ್ನು ಮಂಡನೆ ಮಾಡಿದ್ದಾರೆ. ಆ ಬಜೆಟನ್ನು ನೋಡಿದಾಗ ಆ ಬಜೆಟ್ ಉದ್ದಕ್ಕೂ ಇದೊಂದು ಕಾಂಗ್ರೆಸ್ ಪಕ್ಷದ ಆಫೀಸ್ನಲ್ಲಿ ಮಾತನಾಡುವ ಅವರ ರಾಜಕೀಯ ಭಾಷಣದ ರೀತಿಯಲ್ಲಿತ್ತು. ಅವರು ಹೇಳಿದಂಥ 114 ಪೇಜಿನಲ್ಲಿ ಹೇಳಿದಂಥ ಎಲ್ಲ ಪಾಯಿಂಟನ್ನು ಗಮನಿಸಿದಾಗ ಒಂದು ಕಡೆಗಳಲ್ಲಿ ಕೇಂದ್ರ ಸರ್ಕಾರದ ನರೇಂದ್ರ ಮೋದಿಜಿಯವರು ಕೊಟ್ಟಿಲ್ಲ, ಈ ಹಿಂದೆ ಬಿಜೆಪಿ ಸರ್ಕಾರ ಏನೂ ಮಾಡಿಲ್ಲ, ನನಗೂ ಮಾಡಲಿಕ್ಕೆ ಆಗಲ್ಲ ಅಂತೇಳುವ ರೀತಿಯ ಒಂದು ವಿಚಾರವನ್ನು ವರ್ಣಿಸಿದ ರೀತಿಯಲ್ಲಿದೆ. ಜನರು ಬಹಳ ನಿರೀಕ್ಷೆಯನ್ನು ಇಟ್ಟುಕೊಂಡಿದ್ರು. ಆ ನಿರೀಕ್ಷೆ ಎಲ್ಲ ಹುಸಿಯಾಗಿದೆ. ಒಂದು ಕಡೆಗಳಲ್ಲಿ ನಮ್ಮ ಸರ್ಕಾರದ ಸಂದರ್ಭದಲ್ಲಿ ನಾರಾಯಣಗುರು ನಿಗಮವನ್ನು ಪ್ರಾರಂಭ ಮಾಡಿದ್ವಿ. ಆ ನಿಗಮಕ್ಕೆ 250 ಕೋಟಿಯನ್ನು ಕೊಟ್ಟು ಮಾಡ್ತೀವಿ, ಹಣ ಇಡ್ತೀವಿ, ಎಲ್ಲ ಘೋಷಣೆ ಮಾಡ್ತೀವಿ ಅಂತೇಳುವಂಥ ಬಹಳ ದೊಡ್ಡ ರೀತಿಯ ಹೋರಾಟ ಆಂದೋಲನವೇ ಪ್ರಾರಂಭವಾಗಿತ್ತು. ಆದರೆ ಇವತ್ತು ಕಾಂಗ್ರೆಸ್ ಪಕ್ಷ ತನ್ನ ಪ್ರಣಾಳಿಕೆಯಲ್ಲೇ ಹೇಳಿದಂಥ ನಿಗಮಕ್ಕೆ 250 ಕೋಟಿ ಕೊಡ್ತೀವಿ, ಬ್ರಹ್ಮಶ್ರೀ ನಾರಾಯಣಗುರುಗಳ ನಿಗಮಕ್ಕೆ 250 ಕೋಟಿ ರೂಪಾಯಿ ಕೊಡ್ತೀವಿ ಅಂತ ಹೇಳಿದರು. ಆ ಪ್ರಣಾಳಿಕೆಯಲ್ಲಿ ಕೊಟ್ಟದ್ದು ಕೂಡ ಇವತ್ತು ಸುಳ್ಳು ಅಂತೇಳಿ ಸಾಬೀತುಪಡಿಸಿದ್ರು. 5 ಗ್ಯಾರಂಟಿಗಳನ್ನು ಘೋಷಣೆ ಮಾಡಿ ಅದನ್ನು ಕೂಡ ಅನುಷ್ಠಾನ ಮಾಡಲಿಕ್ಕಾಗದೆ ವಿಲ ಅಂತ ಒದ್ದಾಡುವಂಥ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ. ಕರಾವಳಿಗಂತೂ ಕೊಟ್ಟಂಥದ್ದು ಶೂನ್ಯ ಅಂತ ಹೇಳೋದು ನಾನು ಹೇಳಬಹುದು. ಹಾಗಾಗಿ ಕರಾವಳಿ ಭಾಗಕ್ಕೂ ಏನೂ ಕೊಡುಗೆ ಇಲ್ಲ. ಕರಾವಳಿ ಭಾಗಕ್ಕಂತೂ ದೊಡ್ಡ ರೀತಿಯ ಅನ್ಯಾಯ. ಬ್ರಹ್ಮಶ್ರೀ ನಾರಾಯಣಗುರುಗಳ ನಿಗಮಕ್ಕೂ ಅನ್ಯಾಯ. ಅಭಿವೃದ್ಧಿ ದೃಷ್ಟಿಯಲ್ಲಿ ಮಂಗಳೂರು ದಕ್ಷಿಣ ಕನ್ನಡ ಜಿಲ್ಲೆ ಉಡುಪಿ ಜಿಲ್ಲಕ್ಕೂ ಅನ್ಯಾಯ. ಈ ರೀತಿಯ ಎಲ್ಲ ಅನ್ಯಾಯದ ರೀತಿಯಲ್ಲಿ ಯಾವುದೇ ರೀತಿಯ ಉಪಯುಕ್ತ ಇಲ್ಲದಂಥ ಒಂದು ಬಜೆಟನ್ನು ಬಹಳ ಹೆಚ್ಚಿನ ಗಾತ್ರದಲ್ಲಿ ಬಜೆಟ್ ಮಂಡಿಸಿದಂಥ ರಾಮಕೃಷ್ಣ ಹೆಗಡೆ ಅವರನ್ನು ಹಿಂದುಗಡೆ ಹಾಕಿ ಅವರಿಗಿಂತ ಜಾಸ್ತಿ ಬಜೆಟ್ ಮಂಡಿಸಿದ್ದೇನೆ ಅಂತೇಳುವಂಥ ಒಂದು ದಾಖಲೆ ಮಾಡಬೇಕು ಅಂತೇಳೋ ಕಾರಣ ಮಂಡಿಸಿದಂಥ ಬಜೆಟ್ ಇದಾಗಿದೆ ಅಂತೇಳಿ ನಾನು ಭಾವಿಸ್ತಾ ಇದ್ದೇನೆ. ಕರಾವಳಿಗರಿಗೆ, ಮಂಗಳೂರಿನವರಿಗೆ ಬಹಳ ದೊಡ್ಡ ಅನ್ಯಾಯವನ್ನು ಮಾಡಿದ್ದಾರೆ. ಇನ್ನು ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಆರ್ ಪದ್ಮರಾಜ್ ಅವರು ಸಿದ್ದರಾಮಯ್ಯ ಬಜೆಟ್ಗೆ ಪ್ರತಿಕ್ರಿಯೆ ನೀಡಿ ಇದೊಂದು ಅತ್ಯುತ್ತಮ ಬಜೆಟ್ ಎಂದು ಸಿದ್ದರಾಮಯ್ಯ ಅವರನ್ನು ಅಭಿನಂದಿಸಿದ್ದಾರೆ. ಬಡವರ ಪಾಲಿನ ಬಜೆಟ್ ಎನ್ನುವುದು ಸಾಬೀತಾಗಿದೆ. ಸರ್ವರಿಗೂ ಸಮಪಾಲು ಸಮಬಾಳು ಎನ್ನುತ್ತಾ ಎಲ್ಲರನ್ನ ಸಮಾನವಾಗಿ ತೆಗೆದುಕೊಂಡು ಹೋಗುವಂಥ ನಿಟ್ಟಿನಲ್ಲಿ ಬಜೆಟ್ನಲ್ಲಿ ಅನುದಾನ ಮೀಸಲಿಟ್ಟು ಒತ್ತನ್ನು ನೀಡಿದ್ದಾರೆ. ಆರೋಗ್ಯ, ಶಿಕ್ಷಣ, ಭದ್ರತೆ, ಕೃಷಿ ಹೀಗೆ ಪ್ರತಿಯೊಂದು ರಂಗಕ್ಕೂ ಆದ್ಯತೆಯನ್ನು ನೀಡಲಾಗಿದೆ ಎಂದು ಹೇಳಿದ್ದಾರೆ. ಇನ್ನು ಬಿಲ್ಲವ ನಿಗಮದ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಪದ್ಮರಾಜ್, ಹಿಂದುಳಿದ ವರ್ಗಕ್ಕೆ 14,000 ಕೋಟಿ ಬಜೆಟ್ ಅನ್ನು ಮೀಸಲು ಇಟ್ಟಿದ್ದಾರೆ. ನಮ್ಮ ಆಗ್ರಹ ಇದೇ ನಿಗಮ ಆಗಬೇಕೆನ್ನುವುದು ಈ ಬಜೆಟ್ನಲ್ಲಿ ತೋರಿಸದಿದ್ದರೂ ಮುಂದಿನ ಬಜೆಟ್ನಲ್ಲಿ ಮಾಡುವುದು ಖಂಡಿತ ಎಂದು ಪದ್ಮರಾಜ್ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ರಾಜ್ಯದ ಮುಖ್ಯಮಂತ್ರಿಗಳಾದಂತಹ ಗೌರವಾನ್ವಿತ ಸಿದ್ದರಾಮಯ್ಯನವರನ್ನು ನಾನು ಅಭಿನಂದಿಸುತ್ತಿದ್ದೇನೆ. ಅವರು ನಿನ್ನೆ ಮಂಡಿರುವಂತಹ ಬಜೆಟ್ನಲ್ಲಿ ವಿಶೇಷವಾಗಿ ಭಾರತದ ಸಂವಿಧಾನದಲ್ಲಿ ಇರುವಂತೆ ಎಲ್ಲ ಜಾತಿ ಪಂಗಡಗಳನ್ನು ಒಂದೇ ರೀತಿ ಸಮಾನಾಗಿ ತೆಗೆದುಕೊಂಡು ಹೋಗುವಂಥದ್ದು, ಅದಕ್ಕೆ ವಿಶೇಷ ಪ್ರಯತ್ನ ಒತ್ತು ಎಲ್ರಿಗೂ ಸಮವಾದಂತಹ ಪಾಲನ್ನು ಕೊಟ್ಟಿರುವಂಥದ್ದು. ಹಿಂದುಳಿದ ವರ್ಗದವರಿಗಿರ್ಬೋದು, ಅಲ್ಪಸಂಖ್ಯಾತರಿರ್ಬೋದು ಅಥವಾ ಎಲ್ಲ ಸಮಾಜದವರಿಗೂ ಕೂಡ ಬೇಕಾಗುವಷ್ಟು ಅಭಿವೃದ್ಧಿ ಪೂರಕ ಕೆಲಸಗಳಿಗೆ ಒತ್ತನ್ನು ಕೊಟ್ಟಿರುವಂಥದ್ದು ಈ ಬಜೆಟ್ನಲ್ಲಿ ನಾವು ಕಾಣ್ತೇವೆ. ನಾವು ವಿಶೇಷವಾಗಿ ಏನಂತ ಹೇಳಿದರೆ ಆರೋಗ್ಯದ ಬಗ್ಗೆ
ಹೆಚ್ಚಿನ ಕಾಳಜಿ ತೋರಿಸಿರುವಂಥದ್ದು, ಎಲ್ಲ ತಾಲೂಕು ಕೇಂದ್ರಗಳಲ್ಲಿ ಡಯಾಲಿಸಿಸ್ ಸೆಂಟರ್ಗಳನ್ನು ಆರಂಭಿಸಿರುವಂಥದ್ದು. ಅದರಲ್ಲೂ ಇತ್ತೀಚಿನ ದಿನಗಳಲ್ಲಿ ಈ ಯುವತಿಯರು ಹಠಾತ್ ಹಾರ್ಟ್ ಅಟ್ಯಾಕಿಗೆ ಒಳಗಾಗುವಂಥದ್ದು, ಇದಕ್ಕೆ ಒಂದು ಪರಿಹಾರ ಕಂಡುಕೊಳ್ಳುವ ನಿಟ್ಟಿನಲ್ಲಿ ವಿಶೇಷ ಪರೀಕ್ಷೆಗಳನ್ನು ಮಾಡಿಸುವಂಥ ಇದರಲ್ಲಿ ಡಾಕ್ಟರ್ ಪುನೀತ್ ಕುಮಾರ್ ಅವರ ಹೆಸರಲ್ಲಿ ಒಂದು ಕ್ಲಿನಿಕನ್ನು ಎಲ್ಲ ಜಿಲ್ಲಾ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಆರಂಭಿಸಲು ಒತ್ತು ಕೊಟ್ಟಿರುವಂಥದ್ದು. ಅದರೊಟ್ಟಿಗೆ ವಿದ್ಯೆಗೆ ಒತ್ತು ಕೊಟ್ಟಿರುವಂಥದ್ದು ಕೂಡ. ಸುಮಾರು ಸರ್ಕಾರಿ ಶಾಲೆಗಳಲ್ಲಿರುವಂತಹ ಟಾಯ್ಲೆಟ್ಗಳನ್ನು ಶೌಚಾಲಯಗಳನ್ನು ನಿರ್ಮಿಸಲಿಕ್ಕೆ ಸುಮಾರು 200 ಕೋಟಿ ಅನುದಾನ ಕೊಟ್ಟಿರುವಂಥದ್ದು. ಹಾಗೆ ಈ ಹಿಂದಿನ ಸರ್ಕಾರ ಹಿಂದುಳಿದ ವರ್ಗಕ್ಕೆ ಸೇರಿದಂತಹ ಮಕ್ಕಳಿಗೆ ಸಿಗುತ್ತಿದ್ದಂತಹ ಹಲವಾರು ಲೋನ್ಗಳನ್ನು ಸರ್ಕಾರದ ರಿಯಾಯಿತಿ ದರದಲ್ಲಿ ದೊರೆಯುತ್ತಿದ್ದಂಥ ಲೋನ್ಗಳನ್ನು ಅಥವಾ ಅನುದಾನಗಳನ್ನು ಎಲ್ಲ ರದ್ದುಪಡಿಸಿತ್ತು. ಇದೆಲ್ಲವನ್ನು ಮತ್ತೆ ವಿಶೇಷವಾಗಿ ಅರಿವು ಕಾರ್ಯಕ್ರಮ ಅಂತ ಹೇಳ್ಬೋದು, ಇದನ್ನೆಲ್ಲ ಮತ್ತೆ ಅವರು ಜಾರಿಗೊಳಿಸಿರುವಂಥದ್ದು ವಿಶೇಷವಾಗಿ ಅಭಿನಂದನಾರ್ಹರು ಅಂತ ಹೇಳ್ತೇನೆ. ಅದಲ್ಲದೆ ಸಮಸ್ತ ಹಿಂದುಳಿದ ವರ್ಗಕ್ಕೆ ಸೇರಿದವರಿಗೆ ಸುಮಾರು 14,000 ಕೋಟಿ ರೂಪಾಯಿಗಳನ್ನು ಇಟ್ಟಿರುವಂಥದ್ದು ಕೂಡ ಅಭಿನಂದನೀಯ. ಅದರೊಟ್ಟಿಗೆ ನಾವು ವಿಶೇಷವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯದ್ದು ನಾವು ಹೇಳಬೇಕು ಅಂತ ಹೇಳಿದರೆ, ಮೀನುಗಾರರಿಗೆ ಕೊಡುವಂಥ ಸಬ್ಸಿಡಿ ಡೀಸೆಲ್ನಲ್ಲಿ ಇರ್ಬೋದು ಅಥವಾ ಅವರಿಗೆ 1 ಲಕ್ಷ ರೂಪಾಯಿವರೆಗೆ ಸಾಲಗಳನ್ನು 1 ಲಕ್ಷ ರೂಪಾಯಿವರೆಗೆ ಸಾಲವನ್ನು ಕೊಡುವಂಥದ್ದು, ಕೃಷಿ ಮಾಡುವವರಿಗೆ 3 ಲಕ್ಷಕ್ಕೆ ಇದ್ದಂಥ ಒಂದು ಮೊತ್ತವನ್ನು 5 ಲಕ್ಷಕ್ಕೆ ಏರಿಸಿರುವಂಥದ್ದು. ಇದೆಲ್ಲ ಒಳ್ಳೆಯ ಕೆಲಸಗಳನ್ನು ಇದರಲ್ಲಿ ಬಜೆಟ್ನಲ್ಲಿ ಮಾಡಿ ತೋರಿಸಿದ್ದಾರೆ. ಇದಕ್ಕೆ ಸುಮಾರು 52,000 ಕೋಟಿಗಳನ್ನು ಈ ಬಜೆಟ್ನಲ್ಲಿ ಮೀಸಲಾಗಿಟ್ಟು ಅದನ್ನು ಪೂರ್ಣ ಪ್ರಮಾಣದಲ್ಲಿ ನಾವು ಮಾಡ್ತೇವೆ ಅಂತ ಹೇಳಿರುವಂಥದ್ದು ನಿಜಕ್ಕೂ ಅಭಿನಂದನೀಯ. ಹಿಂದಿನ ಸರ್ಕಾರ ಮಾಡಿದ್ದಂತಹ ಸಾಲಗಳನ್ನು ಕೂಡ ಈ ಬಜೆಟ್ನಲ್ಲಿ ಅವರು ವಿವರಿಸಿದ್ದಾರೆ. ಅದನ್ನು ಮುಂದೆ ಇದನ್ನು ಯಾವ ರೀತಿ ನಾವು ಸರಿಪಡಿಸಿಕೊಂಡು ಹೋಗ್ತೇವೆ ಅನ್ನೋದನ್ನು ಕೂಡ ಬಹಳ ಉತ್ತಮವಾಗಿ ವಿವರಿಸಿದ್ದಾರೆ. ಅದರಿಂದ ನಾನು ಇದೊಂದು ಅತ್ಯಂತ ಯಶಸ್ವಿ ಬಜೆಟ್, ಬಡವರ ಪಾಲಿಗಿರುವಂತಹ ಒಂದು ಬಜೆಟ್ ಅಂತ ನಾನು ಹೇಳಲಿಕ್ಕೆ ಇಚ್ಛಿಸ್ತೇನೆ. ನೋಡಿ, ಮುಖ್ಯಮಂತ್ರಿ ಆದವರು ನಾನು ಹೇಳಿದೆ ಎಲ್ಲ ಜಾತಿ ಸಮುದಾಯದವರನ್ನು ವಿಶೇಷವಾಗಿ ಹಿಂದುಳಿದ ವರ್ಗಕ್ಕೆ ಸುಮಾರು 14,000 ಕೋಟಿಗಳನ್ನು ಇದರ ಯೋಜನೆಗಳನ್ನು ಈ ಬಜೆಟ್ನಲ್ಲಿ ಇಟ್ಟಿದ್ದಾರೆ. ಹೌದು, ಖಂಡಿತವಾಗ್ಲೂ ನಮ್ಮ ಬಿಲ್ಲವ ಸಮಾಜದ ಒಂದು ಆಗ್ರಹ ಆಗಿತ್ತು ನಾರಾಯಣಗುರು ನಿಗಮವನ್ನು ಮಾಡಬೇಕು ಅಂತ ಹೇಳಿ. ಕಾಂಗ್ರೆಸ್ ಪಕ್ಷವು ತನ್ನ ಪ್ರಣಾಳಿಕೆಯಲ್ಲಿ ಕೂಡ 5 ವರ್ಷದಲ್ಲಿ ಸುಮಾರು 1,250 ಕೋಟಿಯನ್ನು ನಾರಾಯಣಗುರು ನಿಗಮ ಆರಂಭಿಸಿ ಕೊಡ್ತೇವೆ ಅಂತ ಹೇಳಿದರು. ಬಹುಶಃ ಈ ಬಜೆಟ್ನಲ್ಲಿ ಇದರಲ್ಲಿ ಅವರು ತೋರಿಸಲಿಲ್ಲದರೂ ಕೂಡ ಮುಖ್ಯಮಂತ್ರಿಯವರ ಗಮನಕ್ಕೆ ನಾವು ವಿಚಾರವನ್ನು ತಂದಿದ್ದೇವೆ. ಖಂಡಿತವಾಗ್ಲೂ ಮುಂದಿನ ದಿನಗಳಲ್ಲಿ ಅವರು ಮಾಡ್ತಾರೆ ಅಂತ ಅನ್ನುವಂತಹ ಧೈರ್ಯ ನಮಗಿದೆ. ಯಾಕೆ ಅಂತ ಹೇಳಿದರೆ, ಒಬ್ಬ ಎಲ್ಲರನ್ನೂ ಒಟ್ಟಿಗೆ ತೆಗೆದುಕೊಂಡುವಂಥ ದೃಢ ನಿರ್ಧಾರವನ್ನು ತೆಗೆದುಕೊಳ್ಳುವಂತಹ ಒಬ್ಬ ಮುಖ್ಯಮಂತ್ರಿ ನಮ್ಮ ಮಾನ್ಯ ಸಿದ್ದರಾಮಯ್ಯನವರು. ಅವರಲ್ಲಿ ನಾವು ನಿಯೋಗ ಭೇಟಿ ಮಾಡಿದ್ದೇವೆ, ಮುಂದೆಯೂ ಕೂಡ ನಾವು ಭೇಟಿ ಮಾಡಿ ಚರ್ಚಿಸ್ತೇವೆ. ಖಂಡಿತವಾಗ್ಲೂ ಮುಂದಿನ ದಿನಗಳಲ್ಲಿ ಇದನ್ನು ಅವರು ಮಾಡ್ತಾರೆ ಅನ್ನುವಂಥ ಭರವಸೆ ನನಗಿದೆ.